ಅದಕ್ಕೆ ನೀವು ತಲೆ ಬಿಸಿ ಮಾಡಿದ ಬೇಡ, ಕರೆಸಿದವರು ನನಗೆ ವೇತನ ಕೊಡ್ತಾರೆ, ನಿಮ್ ತಲೆ ಬಿಸಿ ಅವ್ರು ತಯಾರು ಮಾಡಿಟ್ಟಿದ್ದಾರೆ. ಹೋಗೋಲೆಲ್ಲ ಹಾಗೆ ಏನು ಅದೆಲ್ಲ ಮಾಡಿ ಬಿಟ್ಟು ಕರೆದವ್ರು ಯಾರು ನೋಡ್ಕೊಂಡೇ ಹೋಗುದೇನೋ. ಅದು ನಮ್ಮ ಕಾರ್ಯ. ಇಪ್ಪ ಪೆಣ್ಣಿನ ಪ್ರೇತಲ್ಲಿ ಆ ಪೆಣ್ಣು ಎತ್ತರ ಭೀಕರ ಉಂಡೆಂಗಿಳಿ, ಎತ್ತರ ಭೀಕರ ಉಂಡೆಂಗಿಳಿ ಜ್ಞಾನೇನೆ ಪಿಡಿಚಿದಿಕ್ ಬಂದನ ಹಾಕೊಂಡು. ಹೌದಾ? ನೀವೊಂದು ಬೇಡಿಕೊಂಡ ಭಯಂಕರ. ಹಾಗೆ ಕೊಟ್ಟ ಸಾಧನೆ ಎಲ್ಲ ಬೇಡ. ஒரு ಮಾರಣ ಹೋಮ ಹಾಕಾನುಂಡು, ಅಥರ್ವ ಸಿದ್ಧಿ ಹಾಕಾನುಂಡು. ಅದೆಲ್ಲ ನಾನು ಭಯಂಕರ ಸಿದ್ಧಿ ಹಾಕಿನಿ. ಎಲ್ಲರಾಗೆ ನಾನು ಒಟ್ಟಾರೆ ಸಿದ್ಧಿ ಹಾಕಿದಲ್ಲ, ಎಲ್ಲಾದ್ರೂ ಗೇರು ಮರದ ಅಡಿಯಲ್ಲಿ ಕೂತ್ಕೊಂಡು ನಾನು ಸಿದ್ಧಿ ಮಾಡಿದ್ದಲ್ಲ. ಅದಕ್ಕೆ ಒಂದು ಸಪ್ತ ಸಾಗರದಲ್ಲಿ ಸ್ನಾನ ಮಾಡಬೇಕು. ಸಪ್ತ ಸಾಗರ ಯಾವುದು? ಯಾವುದು ಸಪ್ತ ಸಾಗರ ಯಾವುದು ನಿಮ್ಗೆ ಗೊತ್ತೇನಾ? ಹೇಳಬೇಕು. ಲವಣ, ಇಷ್ಟು, ಶುರ, ಸರ್ಪಿ, ದಗಿ, ಕ್ಷೀರ, ಶುದ್ಧ ಜಲದಲ್ಲಿ ಸ್ನಾನ ಮಾಡಬೇಕು. ಈ ಸಪ್ತಸಾಗರ ಅಂತಂದ್ರೆ 7 ನೀರಿನ ಕಡಲಲ್ಲ, ಇಷ್ಟೆಲ್ಲ ವಿಶೇಷತೆ ಉಂಟು. ಆಮೇಲೆ ಪ್ರಾಣಾಯಾಮ, ಪತ್ರಾಹಾರ, ಪತ್ರಿ ವ್ಯವಹಾರ, ಇದು ಬೇರೆದು ಜೌಳಿ ವ್ಯವಹಾರ. ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಅಷ್ಟಾಂಗ ಯೋಗ, ನಿಷ್ಠಾಂಗವನ್ನು ಬೆಳಿಬೇಕು. ಅದಕ್ಕೆ ಸಿದ್ಧಿ ಅಂತಂದ್ರೆ ಅಷ್ಟು. ವಶಿಷ್ಠ, ವಾಲ್ಮೀಕಿ, ಜಮದಗ್ನಿ, ಪರಾಶರ, ಗೌತಮ, ಗಾಂಗೇಯ, ಅಂಗೀರಸ ಮೊದಲಾದಂತ ಋಷಿಗಳ ಆ ಗ್ರಂಥವನ್ನು ಅಭ್ಯಾಸ ಮಾಡಬೇಕು. ಸುಮ್ಮನೆ ಅಲ್ಲ, ನಿಮ್ಮ ಮಸ್ತಕದ ಅಷ್ಟೆಲ್ಲ ಉಂಟು. ಈ ಪ್ರಾಯದಲ್ಲೂ ನೆನಪುಂಟು. ಬರಬೇಕು. ಆಮೇಲೆ ಬೇರೆ ಬೇರೆ ಶಕ್ತಿ ದೇವತೆಗಳನ್ನ ಆರಾಧಿಸಬೇಕು. ಅದಕ್ಕೆ ಬೇಕಾಗಿ ಒಟ್ಟಾರೆ ಅಲ್ಲ, ಅನಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ತ್ರಿಗಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಈಶ್ವತ್ವ ಸಿದ್ಧಿ, ವಶಿತ್ವ ಸಿದ್ಧಿ, ಮುಕ್ತಿ ಸಿದ್ಧಿ, ಇಚ್ಛಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಸರ್ವಕಾಮ ಸಿದ್ಧಿ, ಬ್ರಾಹ್ಮಿ ಮಹೇಶ್ವರಿ, ಕೌಮಾರಿ ವೈಷ್ಣವಿ, ವಾರಾಹಿ ಮಾಹೇಂದ್ರಿ, ಚಾಮುಂಡಿ ಮಹಾಲಕ್ಷ್ಮಿ, ಸರ್ವ ಸಂಕ್ಷೋಭಿಣಿ, ಸರ್ವದ್ರಾವಣಿ, ಸರ್ವಾಕರ್ಷಿಣಿ, ಸರ್ವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಾಂಕುರಿ, ಸರ್ವಚೈತರಿ, ಸರ್ವವಿಜೆ, ಸರ್ವಯವನೆ, ಸರ್ವತ್ರಗಂಡೆ, ಪ್ರಕಟವಾಗಿನಿ, ಕಾಮಾಕರ್ಷಿಣಿ, ಬುದ್ಧಿಯಾಕರ್ಷಿಣಿ, ಅಹಂಕಾರಾಕ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರಸಾಕರ್ಷಿಣಿ, ಚಂದಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ, ಸರ್ವಮಂತ್ರಮಯಿ, ಸರ್ವವಿದ್ಯಾಮಯಿ, ಸರ್ವಾನಂದಮಯಿ, ಮಹಾಮಹಾಶಕ್ತಿ. ಈ ತತ್ವೇಶ್ವರಿಯನ್ನು ಆರಾಧಿಸಿ ಪೂಜೆ ಮಾಡಿ ಆಮೇಲೆ ನಳಿಕ, ಬ್ರಿಂಡಿವಾಲ, ವಿಕಂಡಿ, ಪ್ರಾಶ, ಪಾಶ, ಮುದ್ಗರ, ತೋರೆತ್ತು, ಬಿಲ್ಲು, ಕತ್ತಿ, ಖಡ್ಗ ಮೊದಲಾದಂತಹ ಶಕ್ತಿ ಆಯುಧಗಳನ್ನು ವಶಪಡಿಸಿಕೊಳ್ಬೇಕು. ಸುಮ್ಮನೆ ಆಗುದಿಲ್ಲ. ಇಷ್ಟೆಲ್ಲ ಮಾಡಬೇಕಾದ್ರೆ ಹುಟ್ಟು ಬಂಜೆಯ ಉಚ್ಚಿಷ್ಟ ಭದ್ರತೆ ಏನ್ ಹೇಳಿದ್ರಿ? ಅಮ್ಮೋನೆ ಅದು ಬೇಗ ನೆನಪು. ಈವರೆಗೆ ನೀವು ಹೇಳಿದ್ದೆಲ್ಲ ನನ್ಗೆ ಗೊತ್ತಿಲ್ಲದೆ ಹೋದ್ರಿ ಒಪ್ಕೊಂಡಿದ್ದೆ. ಈಗೆಲ್ಲ ಸರಿ ಹೇಳಿದ್ರಿ, ಎಲ್ಲ ಸರಿ ಹೇಳಿದ್ರಿ. ಈಗೊಂದು ಶಬ್ದ ಪ್ರಯೋಗ ಆಯ್ತಲ್ಲ, ಅದು ಸಾಧ್ಯತೆ ಉಂಟೇ? ಉಂಟು. ಹಾಗೆ ಉಂಟು. ಮುಟ್ಟು ಬಂಜೆಯಳ ಉಚ್ಚಿಷ್ಟ ಪತ್ರದಿ ಕುಳಿತು ಹೆಳೆಗಳನ್ನು ಸುಟ್ಟ ಸ್ಮಶಾನ ಮಧ್ಯದಲ್ಲಿ 48 ಅಮಾವಾಸ್ಯೆಗಳ ಮಧ್ಯರಾತ್ರಿ ವೀಲ್ಯ ಕಟ್ಟಂ ತೆಗೆದು ನರಕಪಾಲಗಿ ಮದುರೆಯಲ್ಲಿ ನಿಂದು ಶವವಸ್ತ್ರ ಧರಿಸಿ ದಗ್ಧ ಪ್ರೇತ ಮುಖದಲ್ಲಿ ಚಿತಾಗ್ನಿಂದುರಿಸಿ ಮತ್ತೆ ಉಚ್ಚಿಷ್ಟ ಪತ್ರಾಸದಲ್ಲಿ ಕುಳಿತು ಮರೀಚ, ವಿಷಮುಷ್ಟಿ, ದತ್ತೂರ, ಚಿಕಟು, ತೈಲ, ಹಂದಿ ಸರಮೆಗಳ ನೈ. ಗೊತ್ತಾಯ್ತಾ? ಹಂದಿ ಗೊತ್ತುಂಟ? ಹಂದಿ ಗೊತ್ತಿಲ್ಲ. ನಿಮ್ಮಂತವರ ಸಂಪರ್ಕವ ಪರಿಚಯಾಗುವ ತಡ ಆಗಿ ಹೋಯ್ತು ನೋಡಿ. ಬಾಯಿ ಚಪ್ಪರಿಸಿದ ಅವರಾದ್ರೂ ಮೊದಲು ಬಂದು ಹೋಗ್ತಾ ಇದ್ದು. ನಿಮ್ಮ ಸಂಪರ್ಕ ಆಗಾಗ ತಿಂದಿದ್ದಾರೆ. ಅದಲ್ಲ, ಹಂದಿ ಸರಮೆಂಗಲನೆ ಅಂತ ಹೇಳಿದ್ರೆ ಹಂದಿಯ ತುಪ್ಪ. ಸರಮೆಂಗಲಿ ಗೊತ್ತಾಯ್ತಾ? ಸರಮೆಂಗಲಿ ನಿಮ್ಮ ಬೊಗ್ಗಿನಾಯಿಯ ತುಪ್ಪ. ಆ ಶಬ್ದಕೋಶದಲ್ಲಿ ಇದೊಂದು ಸಿಗ್ಲಿಲ್ಲ. ಇದು ಅಥರ್ವ ಶಬ್ದಕೋಶದಲ್ಲಿ ಮಾತ್ರ, ಬೇರೆ ಯಾವುದ್ರಲ್ಲಿ ಇಲ್ಲ. ಅದನ್ನು ಇದನ್ನೆಲ್ಲ ಅರ್ಚಿಸಿ ಮೆಚ್ಚಿಸಬೇಕು. ಆಮೇಲೆ ಹೆಣಗಳನ್ನು ಸುಟ್ಟ ಸ್ಮಶಾನ ಮಧ್ಯದಲ್ಲಿ ಒಂದು ಹೇಗೆ ಅಂತಂದ್ರೆ ಅದನ್ನೆಲ್ಲ ಅರ್ಧ ಹೆಣವನ್ನು ಸುಟ್ಟುವಾದಂತ ಹೆಣ ಇರುವುದಿಲ್ಲ, ಅದರ ಬಾಯಿಯನ್ನು ಫಲಕ್ಕನೆ ಬಿಚ್ಚಿಸಿ ಅದನ್ನೇ ಅಗ್ನಿಕುಂಡವಾಗಿರಿಸಿ ಮರೀಚ, ವಿಷಮುಷ್ಟಿ, ದತ್ತೂರ, ತಿಕಟು, ತೈಲ, ಹಂದಿ ಸರಮೆಗಳಲ್ಲಿ ಇವುಗಳನ್ನು ಹಾಕಿರುವುದು. ಇದು ಇದನ್ನು ಹಾಕಬೇಕು. ಈ ತುಪ್ಪವನ್ನು ಹಾಕಿದಾಗ 68 ಯೋಗಿನಿಯರು, 24 ಭೈರವರು, ಚಂಡಭೀಷಣ, ರೂರು ಭೈರವ, ಉನ್ಮತ್ತ ಭೈರವ, ಪಾತಾಳ ಭೈರವ, ಆಮೇಲೆ ಕೊನೆಗೆ ಕುಟ್ಟಿಚಾತನ್ ಬರುವುದು. ಕುಟ್ಟಿಚಾತನ್ ಬಂದ ಮೇಲೆ ಹೌದು ವಶೀಕರಣ, ನವೀಕರಣ, ಪೀಠೋಪಕರಣ, ಯಂತ್ರೀಕರಣ, ಡ್ಯಾಮರೀಕರಣ ಇಷ್ಟು ಮಾಡಿಸ್ತೇವೆ.
ಬೇಕಾಗ್ತದೆ. ಇಲ್ಲಿ ಪೆರಂಪಳ್ಳಿ ಬದಿ ಕೆಲವು ಕಡೆ ನನಗೆ ಪೆರಂಪಳ್ಳಿ ಬದಿ ವಹಿಸ್ಕೊಂಡ್ರ ಹೌದು. ಇಷ್ಟೆಲ್ಲ ನಾನು ಮಾಡಿಸ್ತೇನೆ. ಅದಕ್ಕೆ ಬೇಕಾದ ಸಾಧನೆಗಳು ಬೇಕು. ಹೇಳಿ ಯಾವ್ದು? 7774 ಎಕ್ಕಳೆ. ಗೆಳೆಯ ಅವ್ರು ಹೇಳು ಲೆಕ್ಕ ನಮಗೆ ಸರಿ ನೆನಪಿರುವುದಿಲ್ಲ. ಕೆಲವೊಂದು ನೀನು ನೆನಪಿನಲ್ಲಿ ಇಟ್ಕೋ. 7774 ಎಕ್ಕಳೆ. ಹಾ, ಗಿರಳೆ ಗಿರಳೆ. ಓ ಗಿರಳೆ ಗಿರಳೆ. ಹಾ ಸರಿ. ಎಕ್ಕಳೆ ಅಲ್ಲ. ಲೆಕ್ಕಲೆ. ಆಮೇಲೆ 16168 ದೊಡ್ಡ ಜಾತಿಯ ಕಾಳಿಂಗ ಸರ್ಪ. ಸಣ್ಣ ಮರಿಯಲ್ಲ, ದೊಡ್ಡ ಜಾತಿಯ ದೊಡ್ಡ ಕಾಳಿಂಗ ಸರ್ಪ. ಜಾತಿಯ ಕಾಳಿಂಗ ಸರ್ಪ. ಹೌದು. 13,334 ಹೆಬ್ಬಾವು. ಹೆಬ್ಬಾವು. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ಹಾ, ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ನಾವು ಮನಸ್ಸು ಮಾಡಿದ್ರೆ ಮನಸ್ಸು ಮಾಡಬೇಕಾಗ್ತದೆ. ಹಾ, ಹಾ. 18,000 ಬುಗ್ಗಿ ನಾಯಿ. ನೀನು ಮನಸ್ಸು ಮಾಡಿದ್ರೆ ಆಗ್ತದೆ. ನೀನು ಮನಸ್ಸು ಮಾಡಿದ್ರೆ ತರಲಿಕ್ಕೆ ಮನಸ್ಸು ಮಾಡಬೇಕು. ಆ ಸಲದ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಎಲ್ಲದಕ್ಕೂ ನೀನು ಮನಸ್ಸು ಮಾಡಬೇಕು. 16,168 ನೀರೊಳ್ಳೆ. ನೀರು ಹೌದು. ಆಮೇಲೆ 2 ಕೂರ್ಬೆಂಡ ಮಸಾಲೆ. ಹೌದಾ? 2 ಕೂರ್ಬೆಂಡ ಮಸಾಲೆ. ಹೌದಾ? ಕೂಮ 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 ಕೂರ್ಮ. ಈ ಮಸಾಲೆ ಮೊಸಳೆ ಮೊಸಳೆ ಮೊಸಳೆ. ಸಾಳೆ. ಆಮೇಲೆ ಕೊನೆಗಾಗಿ ಬೇಕಾದ ನಮಗೆ 70,777 ದೊಡ್ಡ ಜಾತಿಯ ಸೊಳ್ಳೆ. ಸೊಳ್ಳೆ ಇರುವಾಗ ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರದು. ನಮಸ್ಕಾರ ಸ್ವಾಮಿ. ಇಷ್ಟು ತಂದು ಕೊಟ್ಟರೆ ಎಂತ ಭೂತ ಪ್ರೇತವನ್ನು ದಿಗ್ಬಂಧನ ಮಾಡ್ತೇವೆ. ನಮಗೆ ವೇತನ ನಾವು ಹೇಳಿದಷ್ಟು ಕೊಡ್ತೇವೆ. ಈ ದೊಡ್ಡ ಸೊಳ್ಳೆ ಹಿಡಿಯುವ ಕೆಲಸ ನಮ್ಮಿಂದ ಮಾತ್ರ ಆಗಿದೆ. ನೀವು ಸೊಳ್ಳೆ ಓಡಿಸ್ಕೊಂಡು ಹೇಳಿದ್ದೀರಿ. ಹೌದಾ? ಹಾಗಾದ್ರೆ ಹೆಣ್ಣು ಸುತ್ತ ಜಾಗ ಯಾವುದು? ಅಲ್ಲಿಗೆ ಹೋಗುವ. ಅಲ್ಲಿಗೆ ಹೋಗುವ. ವ್ಯವಸ್ಥೆ ಮಾಡೋಣ. ಆ ಪೆಣ್ಣಿನ ಪ್ರೇತ ಭಯಂಕರ ಉಂಟು. ಅದು ಎಮ್ಮ ಕುಚ್ಚಿ ಹಿಡಿದುಕೊಳ್ಳೋದಕ್ಕೆ ನೋಡಿ. ನಾವು ತಕ್ಷಣ ಕುಟ್ಟಿಗೆ ಅದನ್ನು ಕರೆಯಿತು ದಿಗ್ಬಂಧನ ಮಾಡಿತು. ಇದರೊಳಗೆ ಉಂಟು. ನಂಬಿಕೆ ಬರಲಿಲ್ವಾ? ಮತ್ತೆ ಈಗ ಇಲ್ಲಿ ತೆಗೆದು ನಾನು ಹೋಗುವಾಗ ಧೂಮಣ್ಣನ ಹತ್ತಿರದಲ್ಲಿತ್ತು. ಹೊಗೆ ಹೊಗೆ ಹತ್ತಿರದಲ್ಲಿ ಎಲ್ಲ ದಿಗ್ಬಂಧನ ಮಾಡಿದೆ. ಉಂಟಲ್ಲ? ಹೌದು ಖಂಡಿತ. ಏ ಪೆಣ್ಣೆ, ಹೌದು. ಏ ಪೆಣ್ಣೆ, ನಿನ್ನ ನಾನು ಕುಡಿದಿಲ್ಲ. ನಾನು ಕೇಳ್ಕ ಗಂಟೆ ಸ್ವರ. ನಿನ್ನ ಅಮ್ಮಲ್ಲ ಯಾನ್ ಬಿಡು. ನಿನ್ನ ಅಪ್ಪನಿಗೆ ಏನು ಬಿಡುವುದಂತೆ? ದಿಗ್ಬಂಧನ ಆಯ್ತಾನೆ. ಒಟ್ಟು ಕಾಯ್ತಲ್ಲ ನಾನು. ಕಾಯ್ತಲ್ಲ ನಾನು. ಕಾಯ್ತ ಅದೆಲ್ಲ ಬೇಡ. ಹಾ ಬೇಕು. ಬೆಣ್ಣಿನ ಕಾಲಿನ ಗೆಜ್ಜೆ ಉಂಟ? ಉಂಟಾ? ಬೆಣ್ಣಿನ ವಸ್ತ್ರ ಉಂಟ? ವಸ್ತ್ರ ಉಂಟ? ಗೆಜ್ಜೆ ಬಿಟ್ಟು ವಸ್ತ್ರ ಹಾಕಿಟ್ಕೊಂಡದ್ದು. ಎಲ್ಲ ಪೆಣ್ಣಿನ ಗೆಜ್ಜೆ ವಸ್ತ್ರ ಕೊಡ್ತೀನಿ. ಯಾಕೆ ಬಂದರೆ ಹಾಕಿ ಚಂತಶ್ಚಿರಾರು ಚಾರು ಚಹ ಚಕಾರೋ ರುಚಿರಶ್ಚಾರು ಚಾರು ರಾಚಾರ ತಂತುರಹ ಹಾಂ ಹೀಂ ರೂಂ ರಸಿಕ ರಂ. ಆಯಾಳು ಕೊಟ್ಟ ಕೊಂಡನ್ನು ನಿಪ್ಪಿಡಿ ಕೊಟ್ಟ.
ಕಾಳಿ ಭದ್ರಕಾಳಿ ಓಂಕಾಳಿ ಮಹಾಕಾಳಿ ಸ್ವರೂಪಿಣಿ ಜಗದೀಶ್ವರಿ ರುಂಡಮಾಲೇಶ್ವರಿ ಅನ್ನಪೂರ್ಣೇಶ್ವರಿ ಕಾತ್ಯಾಯಿನಿ ಬ್ರಹ್ಮರಾಂಬಿ ರಾಜಾರಾಜೇಶ್ವರಿ ಹಾಂ ಭೀಂ ಕ್ಲೀಂ ಕ್ಲೀಂ ಕ್ಲೀಂ. ವಿಶಾಲಾಕ್ಷಿ ಮೀನಾಕ್ಷಿ ಕಾಮಾಕ್ಷಿ ಮಹಾಲಕ್ಷ್ಮಿ ಶಿವಿಕಾ ಕುಬ್ಜಿಕಾ ಮಹಾದೇವಿ ಮಹಾಂಕಾಳಿ ಪಾರ್ವತಿ ಸುಪ್ರಭಾ ಭ್ರಮರಾಂಬೆ ವಿದ್ಯಾವಾಸಿನಿ ಯೋಗಿನಿ ಹಿಮರೂಪಿಣಿ ಹಾಂ ಹೀಂ ರೂಂ. ಉಪಕಾರವನ್ನು ಮಾಡಿದ್ದೀರಾ ಸ್ವಾಮಿ. ഇതാ താക്കോലാർ പിടിക്കുന്നു താക്കോലാർ പിടിക്കുന്നു ഇത് ഇതോ ಆತ್ಮೀಯ ತಕ 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 ಇದು ಆಗಾಗ ಬಾಗಿಲು ತೆಗೆದು ನೋಡ್ಲಿಕ್ಕಲ್ಲ. ಆ ಮಾಡಿಯ ಮೇಲೆ ಯಾರು ಹೋಗ್ಬಾರ್ದು, ಆಕಸ್ಮಿಕವಾಗಿ ಯಾರು ಬೀಗ ತೆಗಿಬಾರ್ದು, ಆ ತಾಯ್ತ ಆಚೆ ಈಚೆ ಆಗ್ಬಾರ್ದು. ಒಂದು ವೇಳೆ ತೆಗೆದ್ರೆ ಯಾರಿಗೆ ಏನು ಆಗ್ಲಿಕ್ಕಿಲ್ಲ. ಆ ಪ್ರೇತಾತ್ಮ ಹೊರಗೆ ಬಂದು ಕುತ್ತಿಗೆ ಇಷ್ಟುಕೊಂಡು ಗಾಡಿ ಸಾಯ್ತಿಲ್ಲ, ಯಾರಿಗೂ ನೋವಾಗಲಿಲ್ಲ. ಅಪ್ಪ ಮನಸ್ಸಿನ ಸಮಾಧಾನ ಇದೆ. ಸಮಾಧಾನ ಆಯ್ತು. ನಮಗಿಪ್ಪ ಸಿಂಬಳ ಯಾರು ಕೊಡ್ತಂದ್ರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಅದಕ್ಕೆ ಹೊರತಿಲ್ವ ಕೊರತೆ ಇಲ್ಲ. ಯಾವುದಕ್ಕೆ ನೀವು ಹೇಳಿದ್ದಕ್ಕೆ ಸಿಂಬಳ ಯಾರು ಕೊಡುದಿಲ್ಲ. ಸಂಬಳ ಸಂಬಳ ನೀ ಹೇಳಿದ ಅದು ಮೂಗಿಂದ ಅದಲ್ಲ ಸಂಬಳ ಯಾರು ಕೊಡ್ತಾರೆ. ಸಂಬಳ ವೇತನ 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 ಯಾರು ಕೊಡ್ತಾರೆ. ಏನು ಹೇಳಿದ್ರೆ ಬೇಡ ನಾನು ಯಪ್ಪ ಎಷ್ಟು ಬೇಕು ಇಪ್ಪನೇ ಇದೆಲ್ಲ ಇಷ್ಟಿಗೆ ಹೋಮ ಕೊಡ್ಕೊಳ್ಳಿ ಇಪ್ಪನಿ ಇಪ್ಪನಿ ಹೋಗುವಾಗ ಏನಾದ್ರು ಉಂಟಾ ಒಳಗುಂಟು ಒಳಗೆ ಒಳಗೆ ಅದು ಒಳಗೆ ಇರಿ. ನನಗೇನಾದ್ರೂ ಶಿಂಪಿ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲಿ ಬೇರೆಯವರನ್ನು ಕೂಗಿಸ್ತೇನೆ ನಾನು. ಅದು ಕೂಡಲೇ ಮಾಡಿ ಈಗ ಆ ಕೆಲಸ, ಕೂಡಲೇ ಮಾಡಿ ಆ ಕೆಲಸ. ಎಂತ ಹೋಗ್ತೇನೆ ನನಗೆ ನೀ ಅಂದ್ರೆ ಮೂರು ಹೋಗ್ತೀನಿ ಬಿಟ್ಟು ಅಡಿಯ ಎಂತ ಕೊರಗಿನ ಮಾಡಿ ಅಡಿ ಮುಂಗು ಬೆಕ್ಕು ಮೌನೆ ಇಪ್ಪ ಅಡಿ ಮುಂಗು ಅಡಿ 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 ಇದೆಲ್ಲ ದೊಡ್ಡನೆ ಉಂಟೆ ಪ್ರಿಯ ಇಪ್ಪ ನೀ ಪೋಯ್ಕೋ ಬ್ರಹ್ಮೂರು ಮಾಡ್ತಿದ್ದ